ನಮ್ಮ ಹೆಸರು ನಾಸಿರ್ ಪಾಷಾ ಅಂತ. ಓಕೆ, ಸುಧಾಕರ್ ಸರ್ 1 ಲಕ್ಷಕ್ಕಿಂತ ಜಾಸ್ತಿ ಓಟ್ ತಗೊಂಡು ಗೆಲ್ತಾರೆ ಅನ್ನೋ ಮಾತಿದೆ ಎಲ್ಲ ಕಡೆ. ಹೌದು, ಅದು ನಿಮ್ಮ ನಿಜ. ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ 1 ಲಕ್ಷಕ್ಕಿಂತ ಜಾಸ್ತಿ ಓಟ್ ತಗೊಂತಾರೆ. ಅವರು ಅಭಿವೃದ್ಧಿದಲ್ಲಿ ಇದ್ದಾರೆ. ಅವರು ಜಾತಿ ಭೇದಿ ಇಲ್ದಿರ ಎಲ್ಲರಿಗೂ ಒಂದು ಸಮಾಗೆ ಕೈ ಹಿಡ್ಕೊಂಡು ಹೋಗ್ತಾ ಇರೋ ಸುಧಾಕರ್ ಸಾಹೇಬರು ನಮ್ಮ ಕ್ಷೇತ್ರ. ಅವರಿಂದ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ. ನಮ್ಮ ಕೆರೆಗೆ ನೀರು ಬಂದಿದೆ, ರೈತರಿಗೆ ಒಳ್ಳೆ ಕೆಲಸ ಆಗಿದೆ. ಎಷ್ಟೋ ಬಡ ಜನ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರು ಬಹಳಷ್ಟು ಜನ ಅವರಿಂದ ಬದುಕ್ತಾ ಇದ್ದಾರೆ. ಇವತ್ತು 2,000 ಕೊಟ್ಟರು 3,000 ಕೊಟ್ಟರು ಅಂತ ಸುಧಾಕರ್ ಸಾಹೇಬ್ರಿಗೆ ಬಿಟ್ಟು ಓಟ್ ಹಾಕಿದ್ರೆ ಅಭಿವೃದ್ಧಿಗೆ ಬಡವರಿಗೆ ತೊಂದರೆ ಆಗುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ. ಈ ಸಲನೂ ಸುಧಾಕರ್ ನಾವು ಈ ಸಲ ಅಲ್ಲ, ಸುಧಾಕರ್ ಇರೋವ್ರಿಗೂ ಸುಧಾಕರ್ಗೆ ನಾವು ಸಪೋರ್ಟ್ ಮಾಡೋದು. ಸುಧಾಕರ್ ಸಾಹೇಬ್ರಿಗೆ ಬಿಟ್ಕೊಡೋಕ್ಕಾಗಲ್ಲ ನಾವು. ಅವ್ರು ಇರೋವ್ರಿಗೂ ಅವರೇ ಇಲ್ಲಿ MLA CM ಅವರೇ ಸುಧಾಕರ್ ಸಾಹೇಬರು.